ಮಂಗಳೂರಿನಿಂದ ಕುವೈಟ್ ಮತ್ತು ಬೆಹರೇನ್ಗೆ ನೇರ ವಿಮಾನಯಾನ ಪುನರಾರಂಭಗೊಳ್ಳದೆ ಕರಾವಳಿ ಕರ್ನಾಟಕದ ಅನಿವಾಸಿ ಭಾರತೀಯರಿಗೆ ಸಮಸ್ಯೆಯಾಗಿದೆ. ಪ್ರಯಾಣಿಕರು ಮುಂಬೈ, ಗೋವಾ, ಬೆಂಗಳೂರು ಅಥವಾ ಕೇರಳದ ವಿಮಾನ ನಿಲ್ದಾಣಗಳ ಮೂಲಕ ದೀರ್ಘ ಮತ್ತು ದುಬಾರಿ ಟಿಕೆಟ್ ದರ ಪಾವತಿ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇದರಿಂದ ಪ್ರಯಾಣದ ಸಮಯ 8 ಗಂಟೆಗಳಿಗಿಂತಲೂ ಹೆಚ್ಚಾಗ್ತಾ ಇದೆ. ಪ್ರಯಾಣ ವೆಚ್ಚ ಕೂಡ ಭಾರಿ ಹೆಚ್ಚಾಗ್ತಾ ಇದೆ. ರಜೆಯಲ್ಲಿ ಊರಿಗೆ ಬಂದಿರುವವರು ಕೂಡಲೇ ಕೆಲಸಕ್ಕೆ ಹಾಜರಾಗುವಂತೆ ಉದ್ಯೋಗದಾತರಿಂದ ಕರೆಗಳು ಬರ್ತಾ ಇದ್ದು, ವಿಳಂಬವಾದರೆ ಉದ್ಯೋಗ ಕಳೆದುಕೊಳ್ಳುವ ಭೀತಿ ಇದೆ. ಈ ಹಿಂದೆ ಮಂಗಳೂರಿನಿಂದ ಬೆಹರೇನ್ ಮತ್ತು ಕುವೈಟ್ಗೆ ವಾರದಲ್ಲಿ 3 ವಿಮಾನಗಳಿದ್ವು. ಈಗ ಒಂದು ಕೂಡ ಇಲ್ಲ. ಜನರು ಬೆಂಗಳೂರು ಅಥವಾ ಮುಂಬೈ ಮೂಲಕ ಪ್ರಯಾಣಿಸಬೇಕಾಗಿದೆ. ಇದು ಹಣ ಮತ್ತು ಸಮಯ ಎರಡನ್ನ ಕೂಡ ವ್ಯಯ ಮಾಡುತ್ತೆ. ಟಿಕೆಟ್ ದರ 75,000 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಾಗಿದೆ. ಅಥವಾ ಕುಟುಂಬದ ತುರ್ತು ಸಂದರ್ಭ ಮಧ್ಯಮ ವರ್ಗದವರಿಗೆ ಅಸಾಧ್ಯ. ಇಂಡಿಗೋ ವಿಮಾನಗಳು ಮೇ 11ರಿಂದ ಮಂಗಳೂರು ಮತ್ತು ಅಬುದಾಬಿ ನಡುವೆ ಸಂಚಾರ ಆರಂಭಿಸಿವೆ. ಯುದ್ಧದ ಹಿನ್ನೆಲೆಯಲ್ಲಿ ಈ ವಿಮಾನಗಳು ಫೆಬ್ರವರಿ ಹಾರಾಟ ಸ್ಥಗಿತಗೊಳಿಸಿದ್ವು.